ಇನ್ನು ಕೊರೋನಾ ಸಾಂಕ್ರಾಮಿಕ ರೋಗದ ಆತಂಕದ ನಡುವೆ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಇವತ್ತು ಆರಂಭಗೊಂಡಿದೆ. ಕುಂದಾಪುರ ತಾಲೂಕಿನಲ್ಲಿ ಒಟ್ಟು 8 ಕೇಂದ್ರಗಳಲ್ಲಿ ಕೋವಿಡ್ ಮಾರ್ಗಸೂಚಿಯನ್ನು ಅನುಸರಣೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಏನು ಕೂಡ ಗೊಂದಲಗಳು ಆಗದಂತೆ ಪರೀಕ್ಷೆ ಬರೆಯಲು ಶಿಕ್ಷಣ ಇಲಾಖೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ನಗರದ ಬೋರ್ಡ್ ಹೈಸ್ಕೂಲು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸಲು ಏನೂ ಕೂಡ ತೊಡಕಾಗದಂತೆ ಸಾಮಾಜಿಕ ಅಂತರಕ್ಕೆ ಒತ್ತು ಕೊಡಲಾಗಿತ್ತು. ಕುಂದಾಪುರ ನಗರದ ಬೋರ್ಡ್ ಹೈಸ್ಕೂಲ್ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸಲು ಏನು ತೊಡಕಾಗದಂತೆ ಸಾಮಾಜಿಕ ಅಂತರಕ್ಕೆ ಒತ್ತು ನೀಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದಲೇ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದ ವಿದ್ಯಾರ್ಥಿಗಳು ಆರೋಗ್ಯ ತಪಾಸಣೆ ನಡೆಸಿ ಪರೀಕ್ಷಾ ಕೊಠಡಿಗಳಿಗೆ ತೆರಳಿದ್ದಾರೆ. ವಿದ್ಯಾರ್ಥಿಗಳ ಸಮಯ ಹಾಳು ಮಾಡಬಾರದೆಂಬ ಉದ್ದೇಶದಿಂದ ಪ್ರತಿ 100 ವಿದ್ಯಾರ್ಥಿಗಳಿಗೆ ಒಂದು ಆರೋಗ್ಯ ತಪಾಸಣಾ ಕೇಂದ್ರಗಳನ್ನು ರಚಿಸಲಾಗಿದ್ದು, ವಿದ್ಯಾರ್ಥಿಗಳೆಲ್ಲರೂ ಥರ್ಮೋಮೀಟರ್ ಮೂಲಕ ದೇಹದ ಉಷ್ಣಾಂಶ ಪರೀಕ್ಷಿಸಿ ಸ್ಯಾನಿಟೈಸ್ ಮಾಡಿಕೊಂಡು ಬಳಿಕವಷ್ಟೇ ತಮ್ಮ ಕೊಠಡಿಗಳಿಗೆ ತೆರಳಿದ್ದಾರೆ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳು 8:45ರ ಒಳಗೆ ಆರೋಗ್ಯ ತಪಾಸಣೆ ನಡೆಸಿ ಪರೀಕ್ಷಾ ಕೊಠಡಿಗಳಿಗೆ ತೆರಳಿದ್ದಾರೆ. ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಆರೋಗ್ಯ ತಪಾಸಣೆ ನಡೆಸಿದ್ರೆ ಪೊಲೀಸ್ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರ ಪಾಲಿಸುವಂತೆ ಸೂಚನೆ ನೀಡಿದರು. ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಶಿಕ್ಷಕರು, ರೇಂಜ್ ರೋವರ್ಸ್ನ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಬಹಳ ಶಿಸ್ತು ಕ್ರಮದಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲ ಪೊಲೀಸ್ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಶಿಕ್ಷಣದ ಅಧ್ಯಾಪಕರಾಗಲಿ ಎಲ್ಲರೂ ಭಾಳ ಒಳ್ಳೆಯದು ಮಾಡಿದ್ದಾರೆ. ಅದೇ ರೀತಿ ಪೇರೆಂಟ್ಸು ಸಹ ಭಾಳ ಒಳ್ಳೆಯ ಕೋಪ್ರೇಷನ್ ಕೊಟ್ಟಿದ್ದಾರೆ. ಭಾಳ ಖುಷಿಯಾಗಿದೆ ನನಗೆ. ಯಾವುದೇ ಆತಂಕ ಇಲ್ಲ. ನಮ್ಮ ಕುಂದಾಪುರದಲ್ಲಿ ಯಾವುದೇ ರೀತಿ ಆತಂಕ ಆಗೋದಿಲ್ಲ ಅಂತ 100% ನಾನು ಹೇಳ್ತೇನೆ. ಈ ಬಾರಿ ಸಾಮಾಜಿಕ ಅಂತರಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಈ ಬಾರಿ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಸಾಮಾಜಿಕ ಅಂತರಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ. ಶಾಲಾ ಕಾರಿಡಾರ್ನಲ್ಲಿಯೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಚೌಕಗಳನ್ನು ರಚಿಸಲಾಗಿದ್ದು, ವಿದ್ಯಾರ್ಥಿಗಳೆಲ್ಲರೂ ಚೌಕದ ಮಧ್ಯೆ ನಿಂತು ಕೊಠಡಿಗಳಿಗೆ ತೆರಳಿದ್ದಾರೆ. ಎಕ್ಸಾಮ್ ಬರೀಕ್ಕಿಂತ ಮುಂಚೆ ಒಂದ್ಸತಿ ಸ್ಯಾನಿಟೈಸ್ ಮಾಡಿದ್ರು. ಅದಾದ್ರ ಮೇಲೆ ನಾವು ಎಕ್ಸಾಮ್ ಬರೀಲಿಕ್ಕೆ ಶುರು ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಇದ್ದಿದ್ದು. ಎಕ್ಸಾಮ್ ಈಸಿ ಯಾವುದೇ ಭಯ ಇರಲಿಲ್ಲ. ಬೇರೆ ಮಾಸ್ಕ್ ಹಾಕೊಂಡು ಏನೋ ಇಲ್ಲ, ಮತ್ತೆ ಬಂದು ಹೇಳ್ತಿದ್ರು ಟೆನ್ಷನ್ ಮಾಡ್ಕೋಬೇಡಿ. ಮಕ್ಕಳನ್ನ ಮನೆಗೆ ಕರೆದೊಯ್ಯಲು ಬಂದ ಪೋಷಕರಿಗೂ ಸ್ಥಳದಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದರಿಂದ ಪೋಷಕರು ಕೂಡ ಸಾಮಾಜಿಕ ಅಂತರ ಕಾಪಾಡಿಕೊಂಡು ನಿಂತ ದೃಶ್ಯಗಳು ಕಂಡುಬಂದವು. ಮೊನ್ನೆ ಅಷ್ಟೇ PUC ಡ್ಯೂಟಿ ಮಾಡಿದ್ದೀವಿ ನಾವು. ಅದೇ ರೀತಿ ಈಗ PUC SLC ಡ್ಯೂಟಿಗೆ ಬಂದಿದ್ದೀವಿ. ಬೆಳಗ್ಗೆ 7:30ಕ್ಕೆ ನಾವು 4 ಜನ ಬಂದಿದ್ದೀವಿ. ನಂತರ ಮಕ್ಕಳದು ಸ್ಯಾನಿಟೈಸರ್ ಮತ್ತು ಸ್ಕ್ಯಾನ್ ಕೂಡ ಮಾಡಿದ್ದೀವಿ. ಮತ್ತು ಇದೇ ರೀತಿಯಿಂದ ಪ್ರತಿಯೊಂದಕ್ಕೂ ನಾವು ಜವಾಬ್ದಾರಿಯಾಗಿ ಕೆಲಸ ನಿರ್ವಹಿಸ್ತೀವಿ ಅಂತ ನಾವು ಮನಸ್ಸಿನಲ್ಲೇ ಮಾಡಬೇಕು. ಅಂದರೆ ನಮ್ಮ ಗುರಿನೇ ಸೇವೆ ಅಂತ, ಸದಾ ಸಿದ್ಧ ಅಂತ ನಮ್ಮದು ಮೋಟೋ ಇದೆ, ಬಿ ಪ್ರಿಪೇರ್ಡ್ ಅಂತ. ಅದೇ ರೀತಿ ನಾವು ಸದಾ ಸಿದ್ಧವಾಗಿರ್ತೀವಿ. ಎಲ್ಲೇ ಒಂದು ವಾಲಂಟಿಯರ್ ಡ್ಯೂಟಿ ಅಂದರೆ ನಾವು ಸಿದ್ಧವಾಗಿರ್ತೀವಿ. ಅದೇ ರೀತಿ ಮಕ್ಕಳ ರೇಂಜ್ ರೋವರ್ಸ್ ಕೂಡ. ಸಾಕಷ್ಟು ಪರ ವಿರೋಧದ ಚರ್ಚೆಗಳ ನಡುವೆಯೂ ಸರ್ಕಾರ ಕೋವಿಡ್-19 ಮಾರ್ಗಸೂಚಿಯನ್ನು ಅನುಸರಿಸಿ ಅಧಿಕೃತವಾಗಿ ಪರೀಕ್ಷೆ ನಡೆಸಲು ಸೂಚನೆಯನ್ನ ನೀಡಿದ್ದು, ಸರ್ಕಾರ ಮಕ್ಕಳ ಮೇಲಿಟ್ಟಿರುವ ಕಾಳಜಿಗೆ ಪೋಷಕರು ವ್ಯಾಪಕ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.